ಸರ್, ಈಗ ಇಷ್ಟೇನೆ ನಾನು ರಾಜ್ಯದಲ್ಲಿ ಕಳೆದ 40 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನನಗೆ ಕಾನೂನು ಬಗ್ಗೆ ಗೌರವ ಇದೆ, ದೇವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಅಷ್ಟೇ. ನಾನು ಇನ್ನೇನು ಹೇಳಕ್ತಿದ್ದಲ್ಲ. ಈಗ ಕೋರ್ಟಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಮಾಡಿ ಈಗ ಮಂಜುನಾಥ ಸ್ವಾಮಿನೇ ನನಗೆ ಇದೆ. ನನಗೆ ಎಲ್ಲ ಕ್ಷೇತ್ರಗಳು ಅದಕ್ಕಿಂತ ಹೆಚ್ಚಾಗಿ ಮಂಜುನಾಥ ಇವತ್ತು ಸೋಮವಾರ ಇದೆ. ಮಂಜುನಾಥನ ದರ್ಶನ ಮಾಡಿದ್ದೀನಿ. ಎಲ್ಲ ಮಂಜುನಾಥನ ಬಿಡುತ್ತೆ. ಸಚಿವರಾಗೂ ಮಾಡಿದ್ದೀನಿ. ಎಲ್ಲ ಥರ ಇದೆ. ಆಶೀರ್ವಾದ ರಾಜ್ಯದ ಜನತೆ ಮೇಲೆ ನನ್ನ ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಗೊತ್ತಿಲ್ಲ ಸರ್. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ನನ್ನ ಬಾಕಿ ಏನು ಸರ್ ಮತ್ತೆ ಬರ್ತೀರಾ ಸರ್? ಈ ಕಡೆ ನಿಮಿಷ ಅಲ್ಲ ಬರ್ತೀನಿ. ನಾನೇನು ಯಾವಾಗಲೂ ಬರ್ತೀನಿ ಅಂತೀನಿ ಸರ್. ಎಲ್ಲ ಫ್ಯಾಮಿಲಿ ಜೊತೆ ಬರ್ತೀನಿ. ಬರ್ತೀನಿ ನಮಗೆ